ಶಿವಮೊಗ್ಗದಲ್ಲಿ ಈದ್ ಮಿಲಾದ್ ದಿನ ನಡೆದ ಗಲಭೆ ಇನ್ನೂ ಸುದ್ದಿಯಲ್ಲಿರುವಂತೆ ಇದೀಗ ಮಂಗಳೂರಿನಲ್ಲಿಯೂ ಅದೇ ರೀತಿಯ ಗಲಭೆ ಮಾಡಲು ಕಿಡಿಗೇಡಿಗಳು ಪ್ರಯತ್ನ ಪಟ್ಟಿರುವ ವಿಚಾರ ಬೆಳಕಿಗೆ ಬಂದಿದೆ. ಅದರ ವಿಡಿಯೋ ಸಾಮಾಜಿಕ ಜಾಲತಾಣದಲ್ಲಿ ವೈರಲ್ ಆಗಿದೆ. ಮೂಡುಬಿದ್ರೆಯ ಪೂಜ್ಯಮುಗುರು ಎಂಬಲ್ಲಿ ಸೆಪ್ಟೆಂಬರ್ 30ರಂದು ಅಲ್ಲಿಯ ಗಣಪತಿ ಕಟ್ಟೆಯಲ್ಲಿ ಈದ್ ಮಿಲಾದ್ ದಿನವೇ ಹಸಿರು ಬಾವುಟಗಳನ್ನು ಕಿಡಿಗೇಡಿಗಳು ಇಟ್ಟಿದ್ದು, ಈ ಬಗ್ಗೆ ಸ್ಥಳೀಯ ಪಿಡಿಒಗೆ ಮಾಹಿತಿ ಕೊಟ್ಟಿದ್ರು. ಆತ ಯಾವುದೇ ರೀತಿಯ ಕ್ರಮ ಕೈಗೊಳ್ಳಲಿಲ್ಲ ಎಂದು ಆರೋಪಿಸಲಾಗಿದ್ದು, ಸ್ಥಳಕ್ಕೆ ಆಗಮಿಸಿದ ಮೂಡುಬಿದ್ರೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಹೊಸಬೆಟ್ಟು ಪಿಡಿಒ ಶೇಖರ್ ಅವರ ವರ್ತನೆಗೆ ಕೆಂಡಾಮಂಡಲವಾಗಿದ್ರು. ಸರಿಯಾಗಿ ಕ್ಲಾಸ್ ತೆಗೆದುಕೊಂಡು ಬೈದಿದ್ದಾರೆ. ಗಣಪತಿ ಕಟ್ಟೆ ಮೇಲೆ ಬಾವುಟ ಹಾಕ್ಲಿಕ್ಕೆ ಪರ್ಮಿಷನ್ ತಗೊಂಡಿದ್ದೀರಾ ಎಂದು ಪಿಡಿಒಗೆ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಕೇಳಿದ್ದು, ನಿನ್ನ ಕೆಲಸ ಏನು ಅಂತ ನನಗೆ ಗೊತ್ತಿಲ್ಲ, ಏನ್ ಮಾಡ್ತಾ ಇದೀಯಾ? ಅವರು ಪರ್ಮಿಷನ್ ತಗೊಂಡಿಲ್ಲ ಅಂದ್ರೆ ಪೊಲೀಸ್ ಕಂಪ್ಲೇಂಟ್ ಕೊಡಬೇಕು ಅಂತ ಗರಂ ಆಗಿದ್ದಾರೆ. ಬಳಿಕ ಪೊಲೀಸ್ ಸಿಬ್ಬಂದಿ ಮೂಲಕ ಕಟ್ಟೆ ಮೇಲೆ ಇಟ್ಟಿದ್ದ ಬಾವುಟವನ್ನ ತೆರವು ಮಾಡಲಾಗಿದ್ದು, ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅವರ ಸಮಯ ಪ್ರಜ್ಞೆ ಶಿವಮೊಗ್ಗದ ರೀತಿಯ ಗಲಭೆ ಆಗುವುದನ್ನ ತಪ್ಪಿಸಿದ್ದಾರೆ. ಪರ್ಮಿಷನ್ ತಗೊಂಡಿದಾರಾ? ಮತ್ತೆ ನಿನ್ನ ಅಧಿಕಾರ, ನಿಂಗೆ ನಿನ್ನ ಕೆಲಸ ಏನು ನಿಂಗೆ ಗೊತ್ತಿಲ್ಲ, ರೆಕಾರ್ಡಿಂಗ್ ಮಾಡಪ್ಪ. ನಾನು ಹೇಳ್ತಾ ಇದ್ದೀನಿ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅಂತೇಳಿ. ಯಾವ ಇವನ್ನೇನು ಆರೋಪಿ ಮಾಡಬೇಕು? ಅವನು ವಿಡಿಯೋ ಮಾಡಿ ಪಿ ಡಿ ಅದು ನಿನಗೆ ಸಂಬಂಧ ಇಲ್ಲ ಅಂತಾನೆ, ಮತ್ತೆ ಯಾಕೆ ಪಿ ಡಿ ಆಗಿದೆ? ಚಾರ್ಜ್ ವಹಿಸ್ಕೊಳ್ಬೇಡ, ಕಂಪ್ಲೇಂಟ್ ಕೊಡೋಕ್ಕಾಗಲ್ಲ. ಪರ್ಮಿಷನ್ ತಗೊಂಡಿದ್ದಾರಾ? ಪರ್ಮಿಷನ್ ತಗೊಂಡಿದ್ದಾರೇನಪ್ಪ? ಇದು ಪರ್ಮಿಷನ್ ತಗೊಂಡಿದ್ದಾರಾ? ಮತ್ತೆ ನಿನ್ನ ಅಧಿಕಾರ, ನಿಂಗೆ ನಿನ್ನ ಕೆಲಸ ಏನು ನಿಂಗೆ ಗೊತ್ತಿಲ್ಲ, ರೆಕಾರ್ಡಿಂಗ್ ಮಾಡಪ್ಪ. ನಾನು ಹೇಳ್ತಾ ಇದ್ದೀನಿ ಸರ್ಕಲ್ ಇನ್ಸ್ಪೆಕ್ಟರ್ ಸಂದೇಶ್ ಅಂತೇಳಿ. ಯಾವ ಇವನ್ನೇನು ಆರೋಪಿ ಮಾಡಬೇಕು? ಅವನು ವಿಡಿಯೋ ಮಾಡಿ ಪಿ ಡಿ ಅದು